ಸಂತ ಯೋಹನನ ಶುಭವಾರ್ತೆಯಿಂದ ವಾಚನ ಅಧ್ಯಾಯ 18 ವಾಕ್ಯ 33 ಮುಂದುವರಿದು. ಆಗ ಪಿಲಾತನು ಅರಮನೆಯೊಳಗೆ ಹೋಗಿ ಯೇಸು ಸ್ವಾಮಿಯನ್ನು ಕರೆಯಿಸಿ, ನೀನು ಯೆಹೂದ್ಯರ ಅರಸನೋ ಎಂದು ಕೇಳಿದನು. ಅದಕ್ಕೆ ಯೇಸು, ನೀವಾಗಿ ಇದನ್ನು ಹೇಳುತ್ತಿರುವಿರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರೋ ಎನ್ನಲು, ಪಿಲಾತನು, ನಾನೇನು ಯೆಹೂದ್ಯನೇ? ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಯೇಸು, ನನ್ನ ಸಾಮ್ರಾಜ್ಯ ಈ ಲೋಕದ್ದಲ್ಲ. ನನ್ನ ಸಾಮ್ರಾಜ್ಯ ಈ ಲೋಕದ್ದಾಗಿದ್ದರೆ ಯೆಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು. ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದ್ದಲ್ಲ ಎಂದರು. ಪಿಲಾತನು, ಹಾಗಾದರೆ ನೀನೊಬ್ಬ ಅರಸನು ಎಂದು ಕೇಳಲು ಯೇಸು, ಅರಸ ಎನ್ನುವುದು ನೀವು ಹೇಳುವ ಮಾತು. ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ. ಅದಕ್ಕಾಗಿಯೇ ನಾನು ಹುಟ್ಟಿದ್ದುದು, ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದುದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿ ಕೊಡುತ್ತಾರೆ ಎಂದು ಹೇಳಿದರು. ಆಗ ಪಿಲಾತನು, ಸತ್ಯ ಎಂದರೆ ಏನು ಎಂದು ಪ್ರಶ್ನಿಸಿ ಅಲ್ಲಿ ನಿಲ್ಲದೆ ಹೊರಗೆ ಬಂದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರಿಗೆ ಸ್ತುತಿಯಾಗಲಿ. ಪ್ರಿಯರೇ, ಯೇಸು ಸತ್ಯವನ್ನು ನುಡಿದರು, ಸತ್ಯಕ್ಕೆ ಸಾಕ್ಷಿಯಾದರು. ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದ್ದಲ್ಲ. ಯೇಸು ಪರೋಕ್ಷವಾಗಿ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖ ಮಾಡುತ್ತಾರೆ. ಶಿಷ್ಯರು ಯೇಸುವಿನ ಹತ್ರ ಕೇಳಿದ್ದುಂಟು, ಪ್ರಭುವೇ, ನೀನು ಪ್ರಾರ್ಥನೆ ಮಾಡಿದಾಗೆ ನಮಗೆ ಪ್ರಾರ್ಥನೆ ಕಲಿಸು, ನಮಗೆ ಪ್ರಾರ್ಥಿಸಲು ಕಲಿಸು ಎಂದು ಕೇಳಿದಾಗ ಪ್ರಭು ಯೇಸು ನುಡಿಯುವ ಮಾತುಗಳು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ ಎಂಬುದಾಗಿ. ಪ್ರಭು ಯೇಸುವು ದೇವರ ರಾಜ್ಯದ ಬಗ್ಗೆ, ಸಾಮ್ರಾಜ್ಯದ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡುವುದನ್ನು ನಾವು ಗಮನಿಸುತ್ತೇವೆ. ದೇವರ ಸಾಮ್ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಕೇಳಿದಾಗ ಯೇಸು ಪ್ರತ್ಯುತ್ತರವಾಗಿ, ದೇವರ ಸಾಮ್ರಾಜ್ಯವು ಕಣ್ಣುಗಳಿಗೆ ಕಾಣಿಸುವಂತೆ ಬರುವುದಿಲ್ಲ. ದೇವರ ಸಾಮ್ರಾಜ್ಯವು ನಿಮ್ಮ ಒಳಗೇನೇ ಇದೆ ಎಂಬುದು ಯೇಸು ಹೇಳಿದ್ದು ನಾವು ಗಮನಿಸ್ತೇವೆ. ಪ್ರಭು ಯೇಸುವು ಶುಭ ಸಂದೇಶದಲ್ಲಿ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಯಾರು ಯೇಸುವನ್ನು ಜೀವನದ ರಾಜನೆಂದು ಪರಿಗಣಿಸಿ ಅವರ ನುಡಿದ ಸತ್ಯ ನುಡಿಗಳ ಪಾಲನೆ ಮಾಡುತ್ತಾರೆ, ಅಂಥವರ ಅಂತರಾತ್ಮದಲ್ಲಿ ದೇವರ ಸಾಮ್ರಾಜ್ಯ ಇದೆ. ಪ್ರಭು ಯೇಸು ತೋಮನಿಗೆ ಹೇಳಿದ ಮಾತುಗಳಿವು. ಪ್ರತಿಯೊಂದು ಸಲ ನಾವು ನಮ್ಮ ಜೀವನದಲ್ಲಿ ಅನುಸರಿಸಬೇಕು. ಪ್ರಭು ಯೇಸು ತಮ್ಮ ಬಗ್ಗೆ ಹೇಳುವುದುಂಟು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಇವತ್ತಿನ ವಾಚನದಲ್ಲಿ ಯೇಸು ಪಿಲಾತನಿಗೆ ಹೇಳುವ ಮಾತುಗಳು, ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ. ಅದಕ್ಕಾಗಿಯೇ ನಾನು ಹುಟ್ಟಿದುದು, ಅದಕ್ಕಾಗಿಯೇ ನಾನು ಈ ಭೂಮಿಗೆ ಜಗತ್ತಿಗೆ ಬಂದುದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿ ಕೊಡುತ್ತಾರೆ ಎಂಬುದಾಗಿ. ಪ್ರಭು ಯೇಸುವಿನ ಧ್ಯೇಯ, ಜೀವನದ ಗುರಿ ಏನೆಂದು ಈ ವಾಚನದಲ್ಲಿ ನಾವು ಕಾಣುತ್ತೇವೆ. ಪ್ರಭು ಯೇಸು ನುಡಿದ ಮಾತುಗಳಿಂದ, ಪಿಲಾತನಿಗೆ ತಿಳಿಸಿದ ಮಾತುಗಳಿಂದ ಪ್ರಭು ಯೇಸುವಿನ ಉದ್ದೇಶ ಈ ಜೀವನದಲ್ಲಿ ಏನೆಂದು ನಾವು ಅರಿಯುತ್ತೇವೆ. ಯೇಸು ತನ್ನ ಕೆಲಸಗಳಿಂದ, ಮಹತ್ ಕಾರ್ಯಗಳಿಂದ, ಪವಾಡಗಳಿಂದ ಸತ್ಯಕ್ಕೆ ಸಾಕ್ಷಿ ನುಡಿದರು. ದೇವರೊಬ್ಬರೇ ಸತ್ಯ, ಉಳಿದದೆಲ್ಲ ಮಿಥ್ಯ ಎಂಬುದಾಗಿ ಪ್ರಭು ಯೇಸು ತಿಳಿಸಿದರು. 38 ವರ್ಷಗಳಿಂದ ಬಳಲುವ ರೋಗಿಯ ಗುಣಮುಖವಾಗಲು, ರೋಗಿಯ ರೋಗವನ್ನು ಗುಣ ಮಾಡಲು ದೇವರು ರೋಗಿಯ ಪರ ಎಂಬ ಸತ್ಯ ಘೋಷಣೆ ಮಾಡುತ್ತಾರೆ. ಪ್ರಭು ಯೇಸು ತಾನು ರೋಗಿಯ ಪರ ಎಂಬ ಸತ್ಯ ಘೋಷಣೆಯನ್ನು ಮಾಡುತ್ತಾರೆ. ವ್ಯಭಿಚಾರಿಣಿಗೆ, ಸ್ತ್ರೀಗೆ ಕ್ಷಮಾದಾನ, ದೇವರು ಕರುಣಾಮಯಿ ಎಂಬ ಸತ್ಯದ ಘೋಷಣೆಯನ್ನು ಪ್ರಭು ಯೇಸು ಕ್ರಿಸ್ತರು ವ್ಯಭಿಚಾರಿಣಿ ಸ್ತ್ರೀಗೆ ಕ್ಷಮಾದಾನ ಕೊಡುವ ಮುಖಾಂತರ ತೋರಿಸುತ್ತಾರೆ. ಪ್ರಭು ಯೇಸು ಕುರುಡರಿಗೆ ದೃಷ್ಟಿ ನೀಡುತ್ತಾರೆ. ದೇವರು ಅಸಹಾಯಕ ಕಗ್ಗತ್ತಲಿನಲ್ಲಿರುವವರ ಆಸರೆ ಎಂಬ ಸತ್ಯದ ಘೋಷಣೆ ಪ್ರಭು ಯೇಸು ಮಾಡುತ್ತಾರೆ. ಪ್ರಭು ಯೇಸು ಕತ್ತಲಿನಲ್ಲೇ ಇರುವವರಿಗೆ ಬೆಳಕು ಎಂಬ ಸತ್ಯದ ಘೋಷಣೆಯನ್ನು ಮಾಡುತ್ತಾರೆ. 5,000 ಜನರಿಗೆ ಊಟ ಮಾಡಿದ ಘಟನೆಯನ್ನು ನಾವು ಓದಿದ್ದೇವೆ. ದೇವರು ಬಡವರ, ಹಸಿದವರ ಪರ ಎಂಬ ಸತ್ಯದ ಘೋಷಣೆಯನ್ನು ಪ್ರಭು ಯೇಸು ಕ್ರಿಸ್ತರು ಈ ಮಹತ್ ಕಾರ್ಯಗಳಿಂದ ಮಾಡುತ್ತಾರೆ. 121 ದೇಶಗಳ ಪೈಕಿ 107ನೇ ಸ್ಥಾನ ಹಸಿವಿನ ಸೂಚ್ಯಾಂಕದಲ್ಲಿ ಭಾರತಕ್ಕೆ ದೊರೆತಿದೆ ಎಂಬ ಬೇಸರವನ್ನು ನಾವು ಇವತ್ತು ಗಮನಿಸ್ತೇವೆ. ಇದೊಂದು ಬಹಳ ಬೇಸರದ ವಿಷಯ, ಏನು ಶುಭಾಚಾರ ಅಲ್ಲ.
ನಾವು ಪ್ರಯಾಣಿಸುವಾಗ ತಾಯಿ ಮಕ್ಕಳನ್ನು ಕಂಕುಳ ಬಳಿ ಇಟ್ಟು ಬೇಡುವುದನ್ನು ನೋಡುತ್ತೇವೆ. ಪ್ರಯಾಣಿಸುವಾಗ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳು ತುತ್ತು ಅನ್ನಕ್ಕಾಗಿ ಬೇಡುವುದು, ಮುಖವನ್ನೇ ನೋಡುವುದು, ಪ್ರಯಾಣಿಕರನ್ನೇ ಅಂಗಲಾಚಿ ಬೇಡುವುದನ್ನು ನಾವು ಕಾಣುತ್ತೇವೆ. ಇದರ ಅರ್ಥ ಏನು ಪ್ರಿಯರೇ? ಚಿಕ್ಕ ಮಕ್ಕಳು ಇವತ್ತು ಹಸಿವಿನಿಂದ ಬಳಲುತ್ತಾರೆ. ನಮ್ಮ ದೇಶ ಅಷ್ಟು ಹಸಿವಿನ ದಾಹದಲ್ಲಿದೆ, ಹಸಿವಿನ ಕಷ್ಟದಿಂದ ಬಳಲುತ್ತದೆ. ಆದರೆ ಪ್ರಭು ಯೇಸು 2 ಮೀನು 5 ರೊಟ್ಟಿಗಳಿಂದ 5,000 ಪುರುಷರಿಗೆ, ಸ್ತ್ರೀಯರ ಮಕ್ಕಳ ಲೆಕ್ಕ ಇಟ್ಟರೆ ಅದಕ್ಕಿಂತ ದುಪ್ಪಟ್ಟು ಇಷ್ಟು ಜನರಿಗೆ ಊಟವನ್ನು ಬಡಿಸುತ್ತಾರೆ. ಪ್ರಭು ಯೇಸು ಬಡವರ ಹಸಿದವರ ಪರ ಎಂಬ ಸತ್ಯ ಘೋಷಣೆಯನ್ನು ಮಾಡುತ್ತಾರೆ. ಪಿಲಾತನಿಗೆ ಹೇಳುವ ಮಾತು ಪ್ರಭು ಯೇಸು, ಯಾರೆಲ್ಲ ಸತ್ಯಪರರಿದ್ದಾರೋ ಅವರೆಲ್ಲರೂ ನನ್ನನ್ನು ನಂಬುತ್ತಾರೆ. ಸತ್ಯಕ್ಕಾಗಿ ನಾನು ಈ ಭೂಮಿಗೆ ಬಂದದ್ದು, ಸತ್ಯಕ್ಕೆ ಸಾಕ್ಷಿ ಕೊಡಲು ನಾನು ಬಂದದ್ದು ಎಂಬುದರ ಅರ್ಥ ಇದು ಪ್ರಿಯರೇ. ಚಿಕ್ಕ ಮಗು ಬೇಡುವುದನ್ನು ನಾವು ನೋಡುತ್ತೇವೆ. ಬೇಡಿಕೆ ಹೆಚ್ಚಾಗಿದೆ, ಹಸಿವು ದುಪ್ಪಟ್ಟಾಗಿದೆ, ಸಮಸ್ಯೆಗಳು ದ್ವಿಗುಣಗೊಂಡಿವೆ. ಲಾಜರನಿಗೆ ಮರಣದಿಂದ ಎಬ್ಬಿಸಿದ ಘಟನೆಯಿಂದ ಯೇಸು ದೇವರು ಜೀವನದ ಜೀವ ಇರುವವರ ಪರವಾಗಿ ಎಂಬ ಸತ್ಯಕ್ಕೆ ಸಾಕ್ಷಿ ನುಡಿಯುತ್ತಾರೆ. ತನ್ನ ಮಿತ್ರ ಲಾಜರಸನು ಸತ್ತಿದ್ದನು. ತನ್ನ ಮಾತಿನ ಪ್ರಭಾವದಿಂದ ಲಾಜರಸನೇ ಎದ್ದೇಳು ಎಂಬುದಾಗಿ ತಿಳಿಸುತ್ತಾ ಮರಣದಿಂದ ವ್ಯಕ್ತಿಯನ್ನು ಎಬ್ಬಿಸುತ್ತಾರೆ. ಮಾತ್ರವಲ್ಲ, ದೇವರು ಪ್ರಭು ಯೇಸುವು ಜೀವಂತ ಇರುವ ವ್ಯಕ್ತಿಗಳ ಜೀವಕ್ಕೆ ಸಾಕ್ಷಿ ಎಂಬುದಾಗಿ ಘೋಷಿಸುತ್ತಾರೆ. ಪ್ರಭು ಯೇಸು ನುಡಿದ ಮಾತುಗಳು ಸತ್ಯ, ಪ್ರಭು ಯೇಸುಗಳು ಆಡಿದ ಮಾತುಗಳು ಸತ್ಯ, ಪ್ರಭು ಯೇಸು ಮಾಡಿದ ಕೆಲಸಗಳು ಸತ್ಯ. ಪ್ರಿಯರೇ, ಯಹೂದಿ ಮುಖಂಡರ ಹೇಳಿಕೆ ಯೇಸುವನ್ನು ಶಿಲುಬೆಗೆ ಏರಿಸುವ ಸಂದರ್ಭದಲ್ಲಿ, ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೋಸ್ಕರ ಅಲ್ಲ, ನಾವು ನಿಮ್ಮನ್ನು ಶಿಲುಬೆಗೆ ಏರಿಸುವುದು ದೇವನಿಂದೆ ಮಾಡಿದಗೋಸ್ಕರ. ಅಂದರೆ ಇನ್ನೊಂದು ರೀತಿಯಲ್ಲಿ ಪ್ರಭು ಯೇಸು ಸತ್ಯವನ್ನೇ ನುಡಿದಿದ್ದರು, ಸತ್ಯವನ್ನೇ ಮಾಡಿದರು, ಸತ್ಯ ಕೆಲಸವನ್ನೇ ಮಾಡಿದರು ಎಂಬುದಾಗಿ ಪರೋಕ್ಷವಾಗಿ ಅವರು ಸಾಕ್ಷಿ ಕೊಡುತ್ತಾರೆ, ಪರೋಕ್ಷವಾಗಿ ಅವರು ಸತ್ಯಕ್ಕೆ ಸಾಕ್ಷಿ ನೀಡುತ್ತಾರೆ ಎಂಬುದಾಗಿ ಹೇಳ್ಬೋದು. ನಾವು ನಿನ್ನನ್ನು ಶಿಲುಬೆಗೆ ಏರಿಸಲ್ಪಡುವುದು ನೀನು ಮಾಡಿದ ಒಳ್ಳೆಯ ಕೆಲಸಕ್ಕಲ್ಲ, ನೀನು ಮಾಡಿದ ನಿಂದೆಗೋಸ್ಕರ, ದೇವ ನಿಂದೆಗೋಸ್ಕರ ಅಂತ. ನೀನು ಕ್ರಿಸ್ತನಾದರೆ ನಮಗೆ ಸ್ಪಷ್ಟಪಡಿಸು, ಅಂದರೆ ಸತ್ಯವನ್ನು ನುಡಿ ಎಂಬುದರ ಅರ್ಥ ನಾನು ಬೈಬಲ್ನಲ್ಲಿ ನಾವು ಕೇಳುತ್ತೇವೆ. ಫರಿಸೇಯರು, ಯಹೂದ್ಯ ಮುಖಂಡರು ಯೇಸುವಿಗೆ ತಿಳಿಸುತ್ತಾರೆ, ನೀನು ಪ್ರಭು ಕ್ರಿಸ್ತನಾದರೆ ನಮಗೆ ಈಗ ತಿಳಿಸು, ನಮಗೆ ಸ್ಪಷ್ಟಪಡಿಸು. ಅಂದರೆ ಅರ್ಥ ಏನು? ಸತ್ಯವನ್ನು ಹೇಳು ಅಂತ. ಯಾವಾಗ ಪ್ರಭು ಯೇಸು ಸತ್ಯ ಹೇಳುತ್ತಾರೆ ಆವಾಗ ಜನರು ನಂಬುವುದಿಲ್ಲ, ಫರಿಸೇಯರು ನಂಬುವುದಿಲ್ಲ. ಪಿಲಾತನು ಕೈ ತೊಳೆದು ತನ್ನಿಂದ ಅಸಾಧ್ಯವಾದ ಸಂಗತಿ ಎಂಬುದಾಗಿ ತಿಳಿಸುತ್ತಾನೆ. ಯೇಸುವಿಗೇನೇ ಪಂಥಾಹ್ವಾನ ಇಡುವುದು, ಸತ್ಯವನ್ನು ತಿಳಿಸು, ಸ್ಪಷ್ಟವಾಗಿ ತಿಳಿಸು. ಅಂದರೆ ಯೇಸುವಿಗೆ ಸತ್ಯ ಹೇಳಲು ಅವರು ತಿಳಿಸುವುದು. ಅಂದರೆ ಯೇಸು ಸುಳ್ಳುಗಾರರ ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿತ್ತು. ಆದರೆ ಪ್ರಿಯರೇ, ನಮಗೆ ತಿಳಿದಿದೆ ಪ್ರಭು ಯೇಸು ನುಡಿದ ಮಾತುಗಳು, ಪ್ರಭು ಯೇಸು ಆಡಿದ ನುಡಿಗಳು, ಪ್ರಭು ಯೇಸು ಮಾಡಿದ ಸತ್ಕರ್ಮಗಳು ಎಲ್ಲವೂ ಸತ್ಯಕ್ಕೆ ಸಾಕ್ಷಿ. ಪ್ರಭು ಯೇಸು ಈ ಭೂಮಿಗೆ ಬಂದದ್ದು ಸತ್ಯವನ್ನು ಹೇಳಲು, ಪ್ರಭು ಯೇಸು ಈ ಭೂಮಿಗೆ ಬಂದದ್ದು ಸತ್ಯಕ್ಕೆ ಸಾಕ್ಷಿ ಕೊಡಲು, ಸತ್ಕರ್ಮಗಳನ್ನು ಮಾಡಲು, ಸದ್ಬುದ್ಧಿಯನ್ನು ತಿಳಿಸಲು, ಸದ್ಗುಣಗಳನ್ನು ಬೋಧಿಸಲು, ನಿತ್ಯ ಜೀವದ ವಾಕ್ಯಗಳನ್ನು ಪಠಿಸಲು, ಒಳ್ಳೆಯ ಕೆಲಸಗಳನ್ನು ಮಾಡಲು, ಕರುಣೆ ಮಮತೆಯನ್ನು ತೋರಿಸಲು, ಪ್ರೀತಿ ಸತ್ಕಾರ ಮಾಡಲು. ಪ್ರಿಯರೇ, ಇಂತಹ ಪ್ರಭು ಯೇಸುವು ನಮಗೆ ಆದರ್ಶ ಪ್ರಭು ಕ್ರಿಸ್ತರು. ಯೋಹಾನನ ಅಧ್ಯಾಯ 10 ವಾಕ್ಯ 22 ಅಲ್ಲಿ ನಾವು ಹೀಗೆ ಓದುತ್ತೇವೆ. ಅದು ಚಳಿಗಾಲವಾಗಿತ್ತು. ಜೆರುಸಲೇಮಿನಲ್ಲಿ ಮಹಾದೇವಾಲಯದ ಪ್ರತಿಷ್ಠಾಪನೆಯ ಹಬ್ಬಕ್ಕೆಂದು ಜನರು ಬರುತ್ತಿದ್ದರು. ಆ ಆಚರಣೆಯಲ್ಲಿ ನಡೆಯುತ್ತಿತ್ತು. ಯಹೂದ್ಯರು ಯೇಸುವನ್ನು ಸುತ್ತುವರಿದು, ಇನ್ನೆಷ್ಟು ಕಾಲ ನಮ್ಮನ್ನು ಸಂಶಯದಲ್ಲಿರಿಸುವೆ? ನೀನೇ ಅಭಿಷಿಕ್ತನಾದ ಲೋಕೋದರಕ ಆಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ಎಂದರು. ಯೇಸುವಿಗೆ ಒಂದು ರೀತಿಯ ಪಂಥಾಹ್ವಾನ, ಯೇಸುವಿನ ಹತ್ರ ಸ್ಪಷ್ಟಪಡಿಸುವುದನ್ನು ಅವರು ತಿಳಿಸುವುದು. ಇನ್ನೆಷ್ಟು ಕಾಲ ನಾವು ನಿಮ್ಮನ್ನು ಕಾಯಬೇಕು, ಇನ್ನೆಷ್ಟು ಕಾಲ ನಮಗೆ ನಿಮ್ಮಲ್ಲಿ ಸಂಶಯ ಎಂಬುದಾಗಿ ಫರಿಸೇಯರು ಹೇಳುವುದು. ನಿಜವಾಗಿ ಹೇಳುವುದಾದರೆ ಪ್ರಭು ಯೇಸು ಏನು ಅತ್ಯಲ್ಪ
ಸ್ವಲ್ಪ ಸಮಯ ಕೆಲವು ಸಂದರ್ಭದಲ್ಲಿ ಮಾತ್ರ ಸತ್ಯವನ್ನು ಹೇಳಿದ್ದಲ್ಲ, ಅವರು ಬಾಲ್ಯತನದಿಂದ ಸತ್ಯವನ್ನು ಹೇಳುತ್ತಿದ್ದರು. ಅವರ ಪ್ರಮುಖ 3 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಸತ್ಯವನ್ನೇ ಅವರು ನುಡಿದರು, ಸತ್ಯಕ್ಕಾಗಿ ಅವರು ಸಾಕ್ಷಿ ನೀಡಿದರು. ಅಂದರೆ ಈ ಫರಿಸೇಯರು, ಯಹೂದ್ಯ ಮುಖಂಡರು ಕೇಳುವ ರೀತಿ ನೋಡುವಾಗ ಏನು ಪ್ರಭು ಕೆಲವು ದಿನ ಕೆಲವು ಸಂದರ್ಭ ಮಾತ್ರ ಸತ್ಯ ಹೇಳುವುದಾ ಎಂಬುದಾಗಿ ಅಂಥ ಸಂಶಯ ಅವರಿಗೆ. ಈಗಾದರೂ ನಮಗೆ ಸ್ಪಷ್ಟವಾಗಿ ಹೇಳು, ಅಂದರೆ ಏನು ಬೇರೆ ಸಂದರ್ಭಗಳಲ್ಲಿ ಪ್ರಭು ಯೇಸು ಸುಳ್ಳು ಹೇಳಿದ್ದಾರಾ? ಇಲ್ಲ. ಪ್ರಭು ಯೇಸುವಿನ ಮಾತುಗಳು, ಅವರ ನಡೆನುಡಿಗಳು, ಅವರ ಕೆಲಸಗಳು ಸತ್ಯವಾದರೂ, ಒಳ್ಳೆಯ ಕೆಲಸಗಳಾದರೂ ಫರಿಸೇಯರಿಗೆ ಬೇಕಿತ್ತು. ಇಂಥ ಒಳ್ಳೆಯ ವ್ಯಕ್ತಿ ಸಮಾಜದಲ್ಲಿ ಇರಬಾರದೆಂಬುದಾಗಿ. ಅಂಥ ಭಾವನೆ ಇರುವಾಗ ಆ ಯಹೂದ್ಯರು ಮುಖಂಡರು ಯಾವೆಲ್ಲ ಸಂಚನ್ನು, ಯಾವೆಲ್ಲ ಘಟನೆಗಳನ್ನು, ಕುಕೃತ್ಯಗಳನ್ನು, ಸಂಚನ್ನು ಹೂಡಲು ಅವರು ತಯಾರಾಗಿದ್ದರು. ಆದ್ದರಿಂದ ಅವರಿಗೆ ಯಾವುದೇ ಕಾರಣ ಸಿಗದಿದ್ದಾಗ ದೇವನಿಂದೆ ಎಂಬ ಬಿಲ್ಲೆಯನ್ನು ಯೇಸುವಿನ ಮೇಲೆ ಹೊರಿಸಿ ಅವರನ್ನು ಶಿಲುಬೆಗೇರಿಸುತ್ತಾರೆ. ಯೇಸುವಿನ ಮಾತುಗಳನ್ನು ಆಲಿಸಿದ, ಅವರ ಕೃತ್ಯಗಳನ್ನು ನೋಡಿದ ಹಲವಾರು ಯೇಸುವನ್ನು ನಂಬುತ್ತಾರೆ. ಫರಿಸೇಯರಲ್ಲಿ ಅಥವಾ ಕೆಲವು ಮುಖಂಡರಲ್ಲಿ ಒಂದು ಪಂಗಡ ಇದ್ದು ಯೇಸುವನ್ನು ಕೊಲ್ಲುವ, ನಿರ್ನಾಮ ಮಾಡುವ ಸಂಚನ್ನು ಮಾಡುತ್ತಿದ್ದರೆ, ಇನ್ನೊಂದು ಮಗುವಿನಲ್ಲಿ, ಇನ್ನೊಂದು ಬದಿಯಲ್ಲಿ ಎಷ್ಟೋ ಜನರು, ಅಸಂಖ್ಯಾತ ನಿರಾಶ್ರಿತರು, ರೋಗಿಗಳು, ದಾರಿದ್ರ್ಯವುಳ್ಳ ವ್ಯಕ್ತಿಗಳು, ಕುಷ್ಠರೋಗಿಗಳು, ಹೆಣ್ಮಕ್ಕಳು, ಮಕ್ಕಳು ಎಲ್ಲರೂ ಯೇಸುವನ್ನು ಹಿಂಬಾಲಿಸ್ತಿದ್ರು. ಅಪಾರ ಶಿಷ್ಯರ ಸಂಖ್ಯೆ ಇತ್ತು. ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ಊರಿನಿಂದ ಜನರು ರೋಗ ಶಮನ ಮಾಡಲು, ಯೇಸುವನ್ನು ಮುಟ್ಟಲು, ದೇವಪಿಶಾಚಿ ಪೀಡೆಗಳಿಂದ ಬಿಡುಗಡೆಗೊಳ್ಳಲು ಅಪಾರ ಸಂಖ್ಯೆಯಲ್ಲಿ ಬರುತ್ತಿದ್ದರು. ಹಗಲು ರಾತ್ರಿ ಯೇಸುವಿನ ಬೋಧನೆಗಳನ್ನು ಆಲಿಸ್ತಿದ್ರು. ಯಾಕೆಂದರೆ ಅವರಿಗೆ ಗೊತ್ತಿತ್ತು, ಪ್ರಭು ಯೇಸು ನುಡಿಯುವ ಮಾತುಗಳು ಸತ್ಯ, ಪ್ರಭು ಯೇಸು ಮಾಡಿದ ಎಲ್ಲ ಕೆಲಸಗಳು ಸತ್ಯ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬ ಸತ್ಯವನ್ನು ಈ ಅಪಾರ ಸಂಖ್ಯೆಯ ಜನರು ಅರಿತಿದ್ರು. ಆದ್ದರಿಂದ ಯೇಸುವಿಗೆ ಪ್ರೋತ್ಸಾಹ ಕೊಡಲು, ಯೇಸುವನ್ನು ಹಿಂಬಾಲಿಸಲು ಅಪಾರ ಶಿಷ್ಯರ ಸಂಖ್ಯೆ ಇತ್ತು. ಯೇಸು ಯಹೂದ್ಯರ ಹತ್ರ ಕೇಳುತ್ತಾರೆ, ನಾನು ಮಾಡಿದ ಯಾವ ಕೆಲಸಕ್ಕೋಸ್ಕರ, ನಾನು ಆಡಿದ ಯಾವ ನುಡಿಗೋಸ್ಕರ ನೀವು ನನಗೆಲ್ಲ ಕಲ್ಲೆಸೆಯುತ್ತೀರಿ, ನನಗೆ ನೀವು ಶಿಲುಬೆಗೇರಿಸ್ತೀರಿ ಅಂತ. ಅವರ ಹತ್ರ ಮಾತಿದ್ದಿಲ್ಲ. ಯಾಕೆಂದರೆ ಪ್ರಭು ಯಾವ ಕುಕೃತ್ಯವನ್ನು ಮಾಡಿದ್ದಿಲ್ಲ. ಯೇಸು ಹೊಸ ಕಟ್ಟಳೆ ಕೊಡುತ್ತಾರೆ. ಯೇಸು ಒಂದು ಹೊಸ ಬೋಧನೆಯನ್ನು ಕೊಡುತ್ತಾರೆ. ಇದಕ್ಕೋಸ್ಕರವ ಯೇಸು ಕೊಟ್ಟ ಒಂದು ಹೊಸ ಕಟ್ಟಳೆಗೋಸ್ಕರವ ಅವರನ್ನು ಶಿಲುಬೆಗೇರಿಸುವುದು? ಫರಿಸೇಯರ ಹತ್ರ ಉತ್ತರ ಇಲ್ಲ. ಸರ್ವ ಶಕ್ತಿಯಿಂದ, ಸರ್ವ ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ ದೇವರನ್ನು ಆರಾಧಿಸು, ಹಾಗೆ ನೀನು ನಿನ್ನನ್ನು ಪ್ರೀತಿಸಿದಂತೆಯೇ ಪರರನ್ನು ಪ್ರೀತಿಸು ಎಂಬುದಾಗಿ ಯೇಸು ಒಂದು ಹೊಸ ಕಟ್ಟಳೆಯನ್ನು ಕೊಡುವಾಗ, ಈ ಕಟ್ಟಳೆ ಕೊಟ್ಟಗೋಸ್ಕರವ, ಯಾವ ಕಾರಣಕ್ಕೋಸ್ಕರ ನೀವು ನನಗೆ ಕಲ್ಲೆಸೆಯುತ್ತೀರಿ ಎಂಬ ಪ್ರಶ್ನೆ ಕೇಳುವಾಗ ಫರಿಸೇಯರಲ್ಲಿ, ಮುಖಂಡರಲ್ಲಿ ಉತ್ತರ ಇದ್ದಿಲ್ಲ. ನೀನು ಮಾಡಿದ ಒಳ್ಳೆಯ ಕೆಲಸಕ್ಕೋಸ್ಕರ ಅಲ್ಲ, ನೀನು ಮಾಡಿದ ನಿಂದೆಗೋಸ್ಕರ ಅಂತ ತಿಳಿಸಿ ಸುಳ್ಳನ್ನು ಪದೇ ಸುಳ್ಳನ್ನು ಹೇಳಿ ಪಿಲಾತನ ಮುಂದೆ ಯೇಸುವನ್ನು ಒಬ್ಬ ದೋಷಿ, ಒಬ್ಬ ಅಪರಾಧಿ, ಒಬ್ಬ ದೊಡ್ಡ ಅಪರಾಧ ಮಾಡಿದ ವ್ಯಕ್ತಿ ಅಂತ ಅವರು ಪರಿಗಣಿಸ್ತಾರೆ. ಮಾತ್ರವಲ್ಲ, ಪಿಲಾತನಿಂದ ಆ ಫರ್ಮಾನು, ಶಿಲುಬೆಗೇರಿಸಿ ಎಂಬ ಫರ್ಮಾನು ಹೊರಡಿಸುವವರೆಗೆ ಅವರು ವಿರಮಿಸುವುದಿಲ್ಲ. ಪ್ರಿಯರೇ, ಪ್ರಭು ಯೇಸು ನಮ್ಮ ಜೀವ ರಕ್ಷಕ, ಸತ್ಯವನ್ನು ನುಡಿದ, ದೇವರ ಸಾಮ್ರಾಜ್ಯ ಎಲ್ಲ ಲಕ್ಷಣಗಳನ್ನು ಜನರಿಗೆ ತಿಳಿಸಿದ, ದೇವ ಸಾಮ್ರಾಜ್ಯದ ಎಲ್ಲ ಸದ್ಗುಣಗಳನ್ನು ಜನರಿಗೆ ಬೋಧಿಸಿದ, ದೇವ ಸಾಮ್ರಾಜ್ಯದ ಎಲ್ಲ ಒಳ್ಳೆಯ ಕೆಲಸಗಳನ್ನು ಜನರಲ್ಲಿ ಹಂಚಿದ, ಎಲ್ಲ ಜನರಿಗೂ ಸಾಂತ್ವನ, ಸಂತುಷ್ಟತೆ, ತೃಪ್ತಿ ನೀಡಿದ ಮಹಾರಾಜ, ನಮ್ಮ ಆತ್ಮದ ಮಹಾ ಅಭಿಷಿಕ್ತ ರಾಜ. ಈ ಪ್ರಭು ಯೇಸುವಿಗೆ ನಮ್ಮ ನಮನ, ಈ ಪ್ರಭು ಯೇಸುವಿಗೆ ನಮ್ಮ ಆರಾಧನೆ, ಈ ಪ್ರಭು ಯೇಸುವಿಗೆ ನಮ್ಮ ಯೇಸುವಿನ ಮಾತುಗಳಿಗೆ ನಮ್ಮ ಅನುಸರಣೆ ಆಗಬೇಕಾಗಿದೆ. ನಾವೆಲ್ಲರೂ ಸದ್ಭಕ್ತರು, ಸದ್ಭಕ್ತಿಯರು. ಪ್ರಭು ಯೇಸುವಿನ ಮಾತುಗಳಿಂದ ನಾವು ಪ್ರಭಾವಿತಗೊಳ್ಳೋಣ. ಬೈಬಲ್ನಲ್ಲಿರುವ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ಘಟನೆಗಳು, ಪ್ರತಿಯೊಂದು
ವಿಷಯಗಳು, ವಿಚಾರಗಳು ಪ್ರಿಯರೇ, 100% ಸತ್ಯ. ಅದು ಯಾವಾಗ ನಮಗೆ ತಿಳಿಯುತ್ತದೆ ಅಂದರೆ, ನಮ್ಮ ಜೀವನದ ಸ್ವಭಾವಗಳನ್ನು ನಾವು ಅವಲೋಕನ ಮಾಡಿದಾಗ, ನಮ್ಮ ಜೀವನದ ವಿಚಾರಗಳನ್ನು, ವಿಷಯಗಳನ್ನು, ನಾವು ಮಾಡುವ ಕೆಲಸಗಳನ್ನು, ನಾವು ಮಾಡುವ ನಿರ್ಧಾರಗಳನ್ನು, ನಾವು ಮಾತನಾಡುವ ವಿಷಯಗಳನ್ನು, ನಾವು ಪ್ರಕಟಿಸುವ ವಿಚಾರಗಳನ್ನು, ನಮ್ಮ ಸಂಬಂಧಗಳಲ್ಲಿ ಇರುವ ಬೇರೆ ಬೇರೆ ರೀತಿಯ ನಮ್ಮ ಆಂತರಿಕ ಸ್ವಭಾವಗಳ ಅವಲೋಕನ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗ ಪ್ರಿಯರೇ, ನಾವು ಯೇಸು ತಿಳಿಸಿದ ಎಲ್ಲ ವಿಚಾರಗಳ ಸತ್ಯವನ್ನು ನಾವು ಅರಿತೇವೆ. ಪ್ರಭು ಯೇಸು ನಮ್ಮ ಜೀವನದ ಸ್ವಭಾವವನ್ನು, ನಮ್ಮ ಜೀವನದ ದುರ್ಗುಣಗಳ ಘಟನೆಗಳನ್ನು, ನಮ್ಮ ವಿಶೇಷತೆಗಳು, ನಾವು ಹೇಗೆ ಜೀವನದಲ್ಲಿ ನಡೆಯುತ್ತೇವೆಯೋ ಆ ಎಲ್ಲ ವಿಚಾರಗಳನ್ನು ಅವರು ಸಾಮರಸ್ಯಗಳಲ್ಲಿ, ಬೇರೆ ಬೇರೆ ಪ್ರಬೋಧನೆಗಳಲ್ಲಿ, ಬೇರೆ ಬೇರೆ ಘಟನೆಗಳಲ್ಲಿ ಅವರು ಅದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಸ್ವಭಾವ ಏನು ಅಂತ, ನಾವು ನಿಜವಾಗಿ ಯಾವ ಥರದ ವ್ಯಕ್ತಿಗಳು ಅಂತ ಅವರು ನಮಗೆ ಮುಂಚೆ ತಿಳಿಸಿದ್ದಾರೆ 2000 ವರ್ಷಗಳ ಹಿಂದೆ. ಆದ್ದರಿಂದ ಬೈಬಲ್ನಲ್ಲಿ ಏನೆಲ್ಲ ಘಟನೆಗಳನ್ನು ಪ್ರಭು ಯೇಸು ವಿವರಿಸಿದ್ದಾರೋ, ಪ್ರಭು ಯೇಸು ಜೀವನದ ಏನೆಲ್ಲ ಕಥೆಗಳನ್ನು ಅಥವಾ ಘಟನೆಗಳನ್ನು, ಸ್ವಾರಸ್ಯಗಳನ್ನು ವಿವರಿಸಿದ್ದಾರೋ ಅದು 100% ಸತ್ಯ ಪ್ರಿಯರೇ. ಆದ್ದರಿಂದ ಪ್ರಭು ಯೇಸು ಈ ಭೂಮಿಗೆ ಬಂದದ್ದು ಸತ್ಯವನ್ನು ತಿಳಿಸಲು, ಸತ್ಯಕ್ಕೆ ಸಾಕ್ಷಿ ಕೊಡಲು. ಈ ವಾಕ್ಯಗಳನ್ನು ನಾವು ನಂಬುವ. ಪ್ರಭು ಯೇಸುವೇ ದೇವರ ಸತ್ಯ, ಪ್ರಭು ಯೇಸುವೇ ದೇವರಲ್ಲಿ ಹೋಗುವ ಮಾರ್ಗ, ಪ್ರಭು ಯೇಸುವೇ ದೇವರಲ್ಲಿ ನಮ್ಮನ್ನು ಕೊಂಡೊಯ್ಯುವ ನಿತ್ಯ ಜೀವ ಎಂದು ನಾವು ನಂಬುವ. ದೇವರಿಗೆ ಶರಣಾಗತರಾಗುವ. ಆ ದೇವರನ್ನು ಪರಿಚಯಿಸಿದ ಯೇಸುವಿನ ಮುಖಾಂತರ ನಾವು ದೇವರ ಮಾರ್ಗಕ್ಕೆ, ಸತ್ಕರ್ಮಗಳಿಂದ ಒಳ್ಳೆಯ ಮಾರ್ಗಕ್ಕೆ ನಾವು ಧಾವಿಸೋಣ ಎಂಬ ಆಶಯದೊಂದಿಗೆ ದೇವರ ಆಶೀರ್ವಾದವನ್ನು ನಾವು ಬೇಡೋಣ.